ಮಣಿಪಾಲದಿಂದ ಬಾಡಿಗೆ ಹೆಸರಲ್ಲಿ ಕಾರುವಾರಕ್ಕೆ ಕರೆದೊಯ್ದು ಚಾಲಕನನ್ನ ಸುಲಿಗೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ 4 ಆರೋಪಿಗಳನ್ನ ಮಣಿಪಾಲ ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರು ಉಳ್ಳಾಲ ನಿವಾಸಿ ಚರಣ್, ಶಿರ್ವಾ ನಿವಾಸಿ ಮೊಹಮ್ಮದ್ ಅಜರುದ್ದೀನ್, ಬಂಟ್ವಾಳ ನಿವಾಸಿ ಶರತ್ ಪೂಜಾರಿ ಮತ್ತು ಮಂಗಳೂರು ನಿವಾಸಿ ಜಯಪ್ರಸಾದ್ ಬಂಧಿತ ಆರೋಪಿಗಳು. 80 ಬಡಗಬೆಟ್ಟುವಿನ ಶಾಂತಿನಗರದ ಶ್ರೀಧರ ಭಕ್ತ ಎಂಬುವರು ಮಣಿಪಾಲ ಟೈಗರ್ ಸರ್ಕಲ್ ಬಳಿ ಏಪ್ರಿಲ್ 27ರಂದು ಸಂಜೆ ತನ್ನ ಕಾರನ್ನ ಬಾಡಿಗೆಗೆ ನಿಲ್ಲಿಸಿದ್ದು 4 ಮಂದಿ ಬಂದು ಕಾರುವಾರಕ್ಕೆ ಹೋಗಲು ಕಾರನ್ನ ಬಾಡಿಗೆ ಗೊತ್ತು ಮಾಡಿ ಕರೆದುಕೊಂಡು ಹೋಗಿದ್ರು. ರಾತ್ರಿ 8:40ರ ಹೊತ್ತಿಗೆ ಅಂಕೋಲಾ ರೈಲ್ವೆ ನಿಲ್ದಾಣದ ಸಮೀಪ ಕಾರನ್ನ ಆರೋಪಿಗಳು ನಿಲ್ಲಿಸಲು ಹೇಳಿ ಹಿಂಬದಿಯಲ್ಲಿದ್ದ ಒಬ್ಬ ವ್ಯಕ್ತಿಯು ಶ್ರೀಧರ ಭಕ್ತರ ಕುತ್ತಿಗೆಯನ್ನ ಒತ್ತಿ ಹಿಡಿದು ಉಳಿದ 3 ಅವರನ್ನ ಚಾಲಕ ಸೀಟಿನಿಂದ ಹಿಂದಿನ ಸೀಟಿಗೆ ಎಳೆದುಕೊಳ್ಳಿಸಿದ್ದಾರೆ. ನಂತರ ಚೂರಿ ತೋರಿಸಿ ಶ್ರೀಧರ ಭಕ್ತ ಪರ್ಸ್ನಲ್ಲಿದ್ದಂತಹ 3,000 ರೂಪಾಯಿ ನಗದು ಹಾಗೂ ಕೈಯಲ್ಲಿದ್ದ ವಾಚ್ ತೆಗೆದುಕೊಂಡಿದ್ದಾರೆ. ಬಳಿಕ ಕಾರಿನಲ್ಲಿದ್ದ ಒಬ್ಬ ವ್ಯಕ್ತಿ ಕಾರನ್ನ ಚಲಾಯಿಸಿಕೊಂಡು ಹೋಗಿ ರಾತ್ರಿ 11:30ರ ಸುಮಾರಿಗೆ ಕುಂದಾಪುರದ ಆನೆಗುಡ್ಡೆಗೆ ಕರೆದುಕೊಂಡು ಬಂದಿದ್ದು ಎಟಿಎಂ ಬಳಿ ಕಾರನ್ನ ನಿಲ್ಲಿಸಿ ಹಣ ತೆಗೆದು ಬರುವಂತೆ ಶ್ರೀಧರ ಭಕ್ತನಿಗೆ ಹೇಳಿದ್ದಾರೆ. ಕಾರಿನಿಂದ ಇಳಿದು ಎಟಿಎಂನ ಒಳಗೆ ಹೋದ ಶ್ರೀಧರ ಭಕ್ತ ಬಳಿಕ ಹೊರಗೆ ಬಂದಿದ್ದು, ಈ ವೇಳೆ ಅವರು ಸ್ಥಳದಿಂದ ಓಡಿ ಹೋಗಿ ಪರಾರಿಯಾದ ಕುರಿತು ಶ್ರೀಧರ ಭಕ್ತ ಅವರು ಮಣಿಪಾಲ ಠಾಣೆಯಲ್ಲಿ ದೂರನ್ನ ನೀಡಿದರು.